ನಮಸ್ಕಾರ. ಆಯುರ್ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ವೇದಂ ಆರೋಗ್ಯ ಪ್ರೆಸೆಂಟ್ಸ್ ಆಯುರ್ ಆರೋಗ್ಯ ಕಾರ್ಯಕ್ರಮ. ಇವತ್ತು ನಾವು ಆಯುರ್ವೇದದ ಬಗ್ಗೆ, ಆಯುರ್ವೇದ ಚಿಕಿತ್ಸೆ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಸಚಿನ್ ನಡ್ಕಾ ಅವರಿದ್ದಾರೆ. ಡಾಕ್ಟರ್ ಸಚಿನ್ ನಡ್ಕಾ ಅವರು ವೇದಂ ಆರೋಗ್ಯ ಈ ಒಂದು ಆಸ್ಪತ್ರೆಯ ಮುಖ್ಯಸ್ಥರು. ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ಎಸ್ ಡಾಕ್ಟರ್ ಸಚಿನ್ ನಡ್ಕಾ ಅವರು MD ಅವರು ಒಂದು ಆಯುರ್ವೇದ ಶಿಕ್ಷಣ ಅಥವಾ ಏನು ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ತಜ್ಞ ವೈದ್ಯರು. ಮಂಗಳೂರಿನ ಅವರ ಕ್ಲಿನಿಕ್ ಅಥವಾ ಆಸ್ಪತ್ರೆ, ಒಂದು ಕಡೆ ಕ್ಲಿನಿಕ್ ಇದೆ, ಒಂದು ಆಸ್ಪತ್ರೆ ಇದೆ. ಮಂಗಳೂರಿನ ವೆಲೆನ್ಸಿಯಾದಲ್ಲಿ 10 ವರ್ಷಗಳ ಮೊದಲು ಅಥವಾ 10 ವರ್ಷಗಳ ಹಿಂದೆ ಆರಂಭವಾದಂಥ ವೇದಂ ಆರೋಗ್ಯ ಈ ಒಂದು ಆಸ್ಪತ್ರೆ ಇವತ್ತು ಇಡೀ ಕರಾವಳಿ ಭಾಗದಲ್ಲಿ ಭಾರಿ ಪ್ರಸಿದ್ಧಿ ಪಡೆದಿರುವಂಥ ಒಂದು ಆಸ್ಪತ್ರೆ. ಹೊಸದಾಗಿ ಅವರು ಮಂಗಳೂರಿನ ಕದ್ರಿ ಕಂಬಳದಲ್ಲಿ, ಏನು ಮುಂಡಾಣ ಕದ್ರಿ ನೀವೆಲ್ಲ ನೋಡಿರ್ಬೋದು. ಕದ್ರಿ ನಾವು ಸರ್ಕ್ಯೂಟ್ ಹೌಸ್ನಿಂದ ಕೆಳಭಾಗಕ್ಕೆ ಏನು ಕದ್ರಿ ಕಂಬಳಕ್ಕೆ ಇಳಿಯುವಂಥ ಜಾಗದಲ್ಲಿ ಬಲಭಾಗದಲ್ಲಿ ಏನು ಅವರದೇ ಆದಂಥ ಸ್ವಂತ ಅಕ್ಷಯ ಅನ್ನುವಂಥ ಒಂದು ಕಾಂಪ್ಲೆಕ್ಸ್ನಲ್ಲಿ ಅವರ ಈ ಹೊಸ ಕ್ಲಿನಿಕ್ ಕೂಡ ಇದೆ. ಸೊ ವೆಲೆನ್ಸಿಯಾದಲ್ಲಿ ಇರುವಂಥ ದೊಡ್ಡ ಆಸ್ಪತ್ರೆ ಜೊತೆಗೆ ಕದ್ರಿ ಕಂಬಳದಲ್ಲಿರುವಂಥ ಅವರ ನೂತನ ಕ್ಲಿನಿಕ್, ಈ ಎರಡು ವಿಚಾರಗಳನ್ನು ನಾವು ಇಟ್ಕೊಂಡು ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ನ ಮಾತನಾಡಿಸುವಂಥ ಮೊದಲು ಡಾಕ್ಟರ್ ಮತ್ತು ಅವರ ಪತ್ನಿ ಕೂಡ ವೈದ್ಯರು, ಡಾಕ್ಟರ್ ಅನುಷಾ ಅವರು ಕೂಡ ಆಯುರ್ವೇದದಲ್ಲೇ MD ಇದ್ದಾರೆ. ಇವರು ಇಬ್ಬರು ಕೂಡ ಎಲ್ಲೆಲ್ಲಿ ಅವೈಲಬಿಲಿಟಿ ಇರ್ತಾರೆ, ಯಾವ್ಯಾವ ಕ್ಷಣದಲ್ಲಿ, ಯಾವ್ಯಾವ ದಿನದಲ್ಲಿ, ಯಾವ ಹೊತ್ತಲ್ಲಿ ಅನ್ನೋದನ್ನು ನಿಮಗೆ ಒಂದು ಕ್ಷಣ ಹೇಳಿ ನಾನು ಇವತ್ತು ಆಯುರ್ವೇದ ಚಿಕಿತ್ಸೆ ಬಗ್ಗೆ ಇವತ್ತು ಮಾತಾಡಲಿಕ್ಕಿದ್ದೇನೆ. ಬೆಳಗ್ಗೆ ಅವರ ಮುಖ್ಯವಾಗಿರುವಂಥ ನಾನು ಹೇಳಿದೆ, ಆರಂಭದಲ್ಲಿ ಅವರು ಆರಂಭಿಸಿದಂಥ ವೆಲೆನ್ಸಿಯಾದ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9ರಿಂದ ಸಂಜೆ ತನಕ ಡಾಕ್ಟರ್ ಸಚಿನ್ ನಡ್ಕಾ ಅವರು ನಿಮಗೆ ಕನ್ಸಲ್ಟೆನ್ಸಿಗೆ ಲಭ್ಯ ಇರ್ತಾರೆ. ನೆನ್ಪಿಟ್ಕೊಳ್ಳಿ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಆಮೇಲೆ ಕದ್ರಿಯ ಹೊಸ ಕ್ಲಿನಿಕ್ನಲ್ಲಿ ಬೆಳಿಗ್ಗೆ 8ರಿಂದ 9, ಬೆಳಿಗ್ಗೆ 8ರಿಂದ 9 ಕದ್ರಿಯಲ್ಲಿ ಇರ್ತಾರೆ. ಸೊ 8ರಿಂದ 9 ಇರ್ತಾರೆ. ಆ ನಂತರ ಅವರು 9ರಿಂದ ಸಂಜೆ 6ರ ತನಕ ವೆಲೆನ್ಸಿಯಾದ ಈ ಒಂದು ವೇದಂ ಆರೋಗ್ಯ ಆಸ್ಪತ್ರೆಯಲ್ಲಿ ನಿಮಗೆ ಲಭ್ಯರಿರ್ತಾರೆ. ಜೊತೆಗೆ ಕದ್ರಿಯಲ್ಲಿ ತಿರ್ಗಾ ಸಂಜೆ 6 ಗಂಟೆಯಿಂದ ಸುಮಾರು 8:30 ಗಂಟೆ ತನಕ ರಾತ್ರಿ ಲಭ್ಯರಿರ್ತಾರೆ. ಸೊ ಅವರ ಪತ್ನಿ ಡಾಕ್ಟರ್ ಅನುಷಾ ಅವರು ಕದ್ರಿಯಲ್ಲಿ ಬೆಳಿಗ್ಗೆ 9:30ಯಿಂದ ಸಂಜೆ 5:30 ತನಕ ಲಭ್ಯರಿರ್ತಾರೆ. ಈ ವಿಚಾರವನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಒಂದಷ್ಟು ಜನಕ್ಕೆ ಒಂದು ಸ್ಪಷ್ಟವಾದಂಥ ಮಾಹಿತಿ ಇದ್ದರೆ ಡಾಕ್ಟರ್ ಸಚಿನ್ ಅವರನ್ನೇ ನಾವು ಭೇಟಿ ಮಾಡಲಿಕ್ಕೆ ಹೋಗಬೇಕು ಅಂತ ಇರುವ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ನೀವು ಗಮನದಲ್ಲಿಟ್ಕೊಳ್ಳಿ ವೀಕ್ಷಕರೇ. ನಾವು ಇವತ್ತಿನ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ನಾವೀಗ ಆಷಾಢ ಮಾಸ ಅಥವಾ ತುಳುವಿನಲ್ಲಿ ಆಟಿ ತಿಂಗಳು ಆಟಿ ತಿಂಗಳಿಗೂ ಆರೋಗ್ಯಕ್ಕೂ ಏನು ಸಂಬಂಧ, ಅಲ್ಲಿಂದ ನಾವು ಆರಂಭಿಸುವ ಡಾಕ್ಟ್ರೆ. ನಮ್ಮ ಹಳೆ ಕಾಲದ ಪದ್ಧತಿ ಪರಂಪರೆಯಲ್ಲಿ ಕೂಡ ಆಟಿಯಲ್ಲಿ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನೆಲ್ಲ ಮಾಡುವಂಥದ್ದು ಇತ್ತು. ಮತ್ತು ಅದಕ್ಕೆ ನೀವು ಆಯುರ್ವೇದಿಕ್ ಹಿನ್ನೆಲೆಯಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಅದಕ್ಕೆಲ್ಲದಕ್ಕೂ ಕಾರಣ ಕೊಡ್ತೀರಿ. ಪ್ರತಿಯೊಂದು ತಿಂಡಿ ತಿನಿಸು ಆರೋಗ್ಯ ಕ್ರಮಕ್ಕೆ ಕೂಡ. ಈಗ ನೀವು ನಮ್ಮ ಕರಾವಳಿಯ ಈ ಒಂದು ಭಾರಿ ಮಹತ್ವದ ಅಥವಾ ಭಾರಿ ಪ್ರಮುಖವಾಗಿರುವಂಥ ಆಟಿ ತಿಂಗಳಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ, ಅದು ಕೂಡ ಆಯುರ್ವೇದದ ಹಿನ್ನೆಲೆಯಲ್ಲಿ ಏನೇನು ಮಾಡಬಹುದು ಮತ್ತು ಏನೆಲ್ಲ ಸಲಹೆ ಕೊಡಲಿಕ್ಕೆ ಬಯಸ್ತೀರಿ ಡಾಕ್ಟರೇ? ವೀಕ್ಷಕರೆಲ್ಲ ನಮಸ್ಕಾರ. ಈಗ ಒಂದು ನಾವು ಪ್ರತಿ ವರ್ಷ ಆಟಿ ಅಮಾವಾಸ್ಯೆಗೆ ಕಷಾಯ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಿದ್ದೆವು. ಲಾಸ್ಟ್ ಇಯರ್ ಕೋವಿಡಿಂದಾಗಿ ನಮಗೆ ಕೊಡಲಿಕ್ಕೆ ಆಗಲಿಲ್ಲ, ಕೊರೋನಾ ಇದ್ದ ಕಾರಣ. ಸೊ ಅದಕ್ಕೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಅದು ನಮ್ಮ ಸಂಸ್ಕೃತಿ ಸಹ ಅದೇ ರೀತಿ ಅದಕ್ಕೆ ಒಂದು ಪ್ರಾಮುಖ್ಯತೆ ಸಹ ಇದೆ ಆಯುರ್ವೇದ ಪ್ರಕಾರ ನೋಡುವಾಗ. ಈ ಆಷಾಢ ಮಾಸ ಅಥವಾ ಈ ಆಟಿ ತಿಂಗಳು ಅಂತ ಹೇಳುವಾಗ ನೀವೆಲ್ಲ ಗಮನಿಸಿರ್ಬೋದು, ಉತ್ತರಾಯಣ ಯಾವಾಗ ಸಂಕ್ರಾಂತಿ ನಂತರ ಸ್ಟಾರ್ಟ್ ಆಗ್ತದೆ, ಅದಾದಮೇಲೆ ಈಗ ದಕ್ಷಿಣಾಯನ ಮುಂದೆ ಹೋಗ್ತದೆ ನೆಕ್ಸ್ಟ್. ಸೊ ಈ ಒಂದು ಸಂಧಿಕಾಲದಲ್ಲಿ, ಈ ಒಂದು ಮಧ್ಯದಲ್ಲಿ ನಮ್ಮ ದೇಹ ಬಲ ಅಥವಾ ನಮ್ಮ ಓವರಾಲ್ ಇಮ್ಯುನಿಟಿ ಇರ್ಬೋದು ತುಂಬ ಲೋ ಆಗಿರ್ತದೆ, ಅಂದರೆ ಕಡಿಮೆ ಆಗ್ತದೆ. ಉತ್ತರಾಯಣ ಸ್ಟಾರ್ಟ್ ಆದ ಕೂಡಲೇ ನಮ್ಮ ದೇಹ ಬಲ ಕಮ್ಮಿ ಆಗ್ತಾ ಬರ್ತದೆ. ಈಗ ತುಂಬ ಲೋ ಅಲ್ಲಿ ಇರ್ತದೆ ಋತುಮಾನ. ಈಗ ಓವರಾಲ್ ಋತು ಅಂತ ಹೇಳುವಾಗ 6 ಋತುಗಳಿದೆ. ಅದರಲ್ಲಿ 2 ಡಿವೈಡ್ ಮಾಡುವಾಗ ಉತ್ತರಾಯಣ ಮತ್ತು ದಕ್ಷಿಣದಲ್ಲಿ, ಉತ್ತರಾಯಣದಲ್ಲಿ 3 ಋತು ಮತ್ತು ದಕ್ಷಿಣದಲ್ಲಿ 3 ಋತು ಬರ್ತದೆ. ಈಗ ಉತ್ತರಾಯಣದಲ್ಲಿ ಶಿಶಿರ ಋತು ಇರ್ಬೋದು ಅಥವಾ ಹೇಮಂತ ಇರ್ಬೋದು, ಈಗ ಗ್ರೀಷ್ಮ ಮತ್ತು ವರ್ಷ, ಹೀಗೆ ಋತುಗಳಿದೆ. ಈ ಋತುಗಳಲ್ಲಿ ಈ ಭಾಗದಲ್ಲಿ, ಈ ಟೈಮಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ದೇಹದ ಈ ಬಲ ಅಂದರೆ ತ್ರಿದೋಷಗಳು ವೃದ್ಧಿಯಾಗಿರ್ತದೆ ದೇಹದಲ್ಲಿ, 3 ದೋಷಗಳು ವೃದ್ಧಿಯಾಗಿರ್ತದೆ. ಅದರೊಟ್ಟಿಗೆ ನಮಗೆ
ನಮ್ಮ ದೇಹ ಬಲ ಆ ಕಾರಣಕ್ಕೆ ಇರ್ಬೇಕು. ಹಳೆ ಕಾಲದಲ್ಲೆಲ್ಲ ಮನೆಯಲ್ಲಿ ಅಜ್ಜ ಇದ್ರೆ ಹೇಳ್ತಾ ಇದ್ರು ಆಟಿ ತಿಂಗಳಲ್ಲಿ ಎಲ್ಲ ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗರೂಕತೆ ಹೌದು ಹೌದು ಹೌದು. ಅಂದ್ರೆ ನಮ್ಮ ಹಸಿವು ಶಕ್ತಿ ಕಮ್ಮಿ ಇರ್ತದೆ, ನಾವು ತುಂಬಾ ಹೆವಿಯಾಗಿ ತಿನ್ನುವಾಗಿಲ್ಲ, ಜೀರ್ಣ ಆಗುವಂತ ತಿನ್ಬೇಕು. ಸೊ ಅದರೊಟ್ಟಿಗೆ ನಮ್ಮ ದೇಹ ಬಲ ಸಹ ಕಮ್ಮಿ ಇರ್ತದೆ, ಅಂದ್ರೆ ತುಂಬಾ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ತುಂಬಾ ಟೈರ್ಡ್ನೆಸ್ ಎಲ್ಲ ಜಾಸ್ತಿ ಇರ್ತದೆ. ಸೊ ಈ ಕಾಲಘಟ್ಟದಲ್ಲಿ ನಮ್ಮ ಇಮ್ಯುನಿಟಿ ಎಲ್ಲ ಕಮ್ಮಿ ಇರುವ ಕಾರಣ ಅಥವಾ ಯಾವುದೇ ಒಂದು ರೋಗಾಣು ಬಂದಾಗ ಅದನ್ನು ತಡಿಬೇಕು ಅಥವಾ ಅದರ ಮುಂದೆ ಫೈಟ್ ಮಾಡಬೇಕು ಅಂತ ಹೇಳುವಂಥ ಒಂದು ಕೆಪಾಸಿಟಿ ಕಮ್ಮಿ ಇರುವಾಗ ನಮ್ಮ ಆಹಾರ ಕ್ರಮ ಅದರೊಟ್ಟಿಗೆ ಆಯುರ್ವೇದದಲ್ಲಿ ಹೇಳಿದಂತಹ ಚಿಕಿತ್ಸೆ ಮಾಡಿದರೆ ನಿಮಗೆ ಮುಂದೆ ಬರುವಂಥ ಯಾವುದೇ ಒಂದು ಕಾಯಿಲೆಯನ್ನು ನಾವು ಗುಣ ಮಾಡ್ಬೋದು ಅಥವಾ ನಿಮಗೆ ಕಾಯಿಲೆ ಬರದಾಗೆ ನಾವು ನೋಡ್ಕೊಳ್ಬೋದು, ಬರುವಂಥ ಕಾಯಿಲೆಯನ್ನು ದೂರ ಮಾಡಬಹುದು. ಹೌದೌದು. ಈ ಒಂದು ಪ್ರಾಕ್ಟೀಸ್ ನಾವು ಬೇರೆ ಬೇರೆ ಕಡೆ ಹೋಗಿ ಪ್ರಾಕ್ಟೀಸ್ ಮಾಡುವಾಗ ನಾವು ಕೇರಳದ ಭಾಗದಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತೇವೆ. ಈಗ ತುಂಬಾ ಮಳೆ ಬರುವಂತ ಟೈಮ್, ಈ ಟೈಮಲ್ಲಿ ಅಲ್ಲಿ ತುಂಬಾ ಫ್ರೀ ಇರ್ತಾರೆ, ಅಂದ್ರೆ ಎಲ್ಲ ಕೃಷಿಕರು ಇರ್ತಾರೆ ಜಾಸ್ತಿ. ಸೊ ಆ ಟೈಮಲ್ಲಿ ಕರ್ಕಾಟಕ ಚಿಕಿತ್ಸೆ ಅಥವಾ ಕರ್ಕಾಟಕ ಚಿಕಿತ್ಸೆ ಅಂತ ಹೇಳುವಂತ ಬೇರೆ ಬೇರೆ ಚಿಕಿತ್ಸೆಯನ್ನು ಮಾಡ್ತೇವೆ. ಕೇರಳದಲ್ಲಿ ನಾವು ಇಲ್ಲಿ ನೋಡ್ತೇವೆ, ಇಲ್ಲಿ ಮಂಗಳೂರಲ್ಲಿ ಸಹ ನೋಡ್ತೇವೆ, ಯಾರು ಕೇರಳದಿಂದ ಇಲ್ಲಿಗೆ ಮೈಗ್ರೇಟ್ ಆಗಿರ್ತಾರೆ ಅವರು ನಮ್ಮಲ್ಲಿ ಬಂದು ಕರ್ಕಾಟಕ ಚಿಕಿತ್ಸೆ ಬೇಕು ಅಥವಾ ಈ ತರ ಚಿಕಿತ್ಸೆ ನಮಗೆ ತಿಂಗಳದೇ ಒಂದು ಚಿಕಿತ್ಸೆ ಆ ಟೈಮಲ್ಲಿ ಅದೊಂದು ಕೇರಳದಲ್ಲಿ ತುಂಬಾ ಪಾಪ್ಯುಲರ್ ಆಗಿದೆ. ಸೊ ಈಗ ಇಲ್ಲಿ ಯಾರು ಅಲ್ಲಿಂದ ಮೈಗ್ರೇಟ್ ಆಗಿ ಬಂದಿದ್ದಾರೆ ಅವರು ನಮ್ಮಲ್ಲಿಗೆ ಬಂದು ಚಿಕಿತ್ಸೆ ತೆಗೆದುಕೊಂಡು ಹೋಗ್ತಾರೆ. ಸೊ ಮುಖ್ಯ ಭಾಗ ಏನಂದ್ರೆ ನಮ್ಮ ದೇಹವನ್ನು ನಾವು ಮುಂದಿನ ಭಾಗಕ್ಕೆ, ಮುಂದಿನ ಜೀವನದಲ್ಲಿ ಅಥವಾ ಮುಂದಿನ ದಕ್ಷಿಣಾಯನ ಬರುವಾಗ ನಮ್ಮ ಈ ರೋಗ ನಿರೋಧಕ ಶಕ್ತಿ ಚೆನ್ನಾಗಬೇಕು, ಅದು ಮುಂದೆ ಬರದಾಗೆ ನೋಡ್ಕೊಳ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಮಾಡುವಂತ ಚಿಕಿತ್ಸೆ. ಅದು 7 days ಇರ್ಬೋದು ಅಥವಾ 14 days ಇರ್ಬೋದು, 21 days, ಈಗ ಬೇರೆ ಬೇರೆ ಚಿಕಿತ್ಸೆ ಏನಿರುತ್ತೆ ಡಾಕ್ಟರ್ ಈ ಆಟಿ ಚಿಕಿತ್ಸೆ ಅಥವಾ ನೀವು ಕರ್ಕಾಟಕ ಚಿಕಿತ್ಸೆ ಅಂತ ಹೇಳಿದ್ರಲ್ಲ, ಏನೇನು ಇರುತ್ತೆ ಇದರಲ್ಲಿ? ಮುಖ್ಯವಾಗಿ ನೋಡಿ, ದೇಹ ಶುದ್ಧ ಚಿಕಿತ್ಸೆ ಮಾಡ್ತೇವೆ, ದೇಹದಲ್ಲಿರುವಂತಹ ಬೇಡದಲ್ಲ ಅಂಶಗಳನ್ನು ನಾವು ತೆಗಿತೇವೆ, ಅದಕ್ಕೆ ನಾವು ವಿರೇಚನ ಚಿಕಿತ್ಸೆ ಅಂತ ಹೇಳ್ತೇವೆ. ವಿರೇಚನ ಅಂದ್ರೆ 2-3 ದಿವಸ ಸ್ನೇಹಪಾನ ಮಾಡಿ ಮತ್ತೆ ಅವರಿಗೆ ಅಭ್ಯಂಗ ಸ್ವೇದನ ಕೊಟ್ಟು ಮತ್ತೆ ದೇಹದಲ್ಲಿರುವಂತಹ ಈ ಪಿತ್ತ ಅಥವಾ ದೇಹದಲ್ಲಿ ಏನು ಅಂಶಗಳಿದೆ ಅದನ್ನು ದೇಹ ಶುದ್ಧ ಮಾಡಿಕೊಡ್ತೇವೆ. ಅದರೊಟ್ಟಿಗೆ ಈ ರಸಾಯನ ಚಿಕಿತ್ಸೆ ಅಂತ ಹೇಳ್ತೇವೆ, ಅಂದ್ರೆ ರುಜುವಿನೇಟಿವ್ ಟ್ರೀಟ್ಮೆಂಟ್ ಇದೆ, ಅದು ಸಹ ನಾವು ಚಿಕಿತ್ಸೆ ಮಾಡ್ತೇವೆ. ಸೊ ಯಾರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅವರಿಗೆ ಗೊತ್ತಾಗ್ತದೆ ಅದು ಏನು ಟ್ರೀಟ್ಮೆಂಟ್, ಅನುಭವದಿಂದಲೇ ತಿಳ್ಕೊಳ್ಬೇಕಷ್ಟೇ. ಬಿಕಾಸ್ ಆ ಟ್ರೀಟ್ಮೆಂಟ್ ಹಾಗೆ ಸ್ವಲ್ಪ ಪಥ್ಯಲ್ಲಿ ಇರ್ತದೆ, ಆ ಟೈಮಿಗೆ ನಾವು ಪಥ್ಯಲ್ಲಿ ಹೇಳ್ತೇವೆ. ಸೊ ಒಂದು 7 to 14 days ಕರೆಕ್ಟ್ ಆಗಿ ಅವರ ದೇಹಕ್ಕೆ ನಾವು ಹೇಳಿದಂತಹ ಪಥ್ಯವನ್ನು ಕರೆಕ್ಟ್ ಆಗಿ ಮಾಡ್ತಾ ಹೋಗಿ ದೇಹವನ್ನು ಶುದ್ಧ ಮಾಡಿ ಮತ್ತೆ ಅವರ ಮುಂದಿನ ದಿನಗಳಲ್ಲಿ ಯಾವ ತರ ತಿನ್ಬೇಕು ಅದನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಹೋದ್ರೆ ಮುಂದೆ ಬರುವಂತ ಯಾವುದೇ ಒಂದು ಕಾಯಿಲೆ ಜಾಸ್ತಿ ಆಗದಾಗೆ ಅದೇ ರೀತಿ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಹೌದು, ಯಾವುದೇ ನಮಗೆ ರೋಗ ರುಜಿನ ಬರದಂತೆ ಒಂದು ಸ್ವಾಭಾವಿಕವಾಗಿ ಸಹಜವಾಗಿ ಒಂದು ತಡೆಯುವ ಶಕ್ತಿ ನಮಗೆ ಬಂದಿರುತ್ತೆ. ಈಗ ನೀವು ಈ ಚಿಕಿತ್ಸೆಯನ್ನೇ ಈಗ ಏನು ಕರ್ಕಟ ಚಿಕಿತ್ಸೆ ಅಥವಾ ಆಟಿ ಚಿಕಿತ್ಸೆ ಅಂತಲೇ ಈಗ ನಿಮ್ಮಲ್ಲಿ ಈಗ ವೇದಂ ಆಯುರ್ವೇದಕ್ಕೆ ಬರೋದಾದ್ರೆ ಈಗ ವೆಲೆನ್ಸಿಯಾದಲ್ಲಿ ನಿಮ್ಮ ಏನು ಆಸ್ಪತ್ರೆ ಇದೆ ಅಲ್ಲಿ ಬಂದ್ರೆ ಅವರು ಇನ್ ಪೇಷಂಟ್ ಆಗಿ ಇರಬೇಕು ಅಥವಾ ಬಂದು ಇಲ್ಲಿ ಲೋಕಲ್ ಆದ್ರೆ ಖಂಡಿತವಾಗಿ ಮಂಗಳೂರು ರೀಜನ್ ಆದ್ರೆ ಅವರು ಒಂದು ಟೈಮಿಗೆ ಈಗ ಬೆಳಿಗ್ಗೆ ನಾವು 7 ಗಂಟೆಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ, ಅಂದ್ರೆ ಅಪಾಯಿಂಟ್ಮೆಂಟ್ ಕೊಡ್ತೇವೆ, ಒಂದು 1 hour ಟ್ರೀಟ್ಮೆಂಟ್ ಇರ್ತಾರೆ ಪ್ರತಿ ದಿವಸ. ಅವರು ಬರಬೇಕು, ಟ್ರೀಟ್ಮೆಂಟ್ ಮಾಡುದು, ಮನೆಗೆ ಹೋಗೋದು. ಬಟ್ ಮನೆಯಲ್ಲಿ ಅವರಿಗೆ ನಾವು ಪಥ್ಯ ಹೇಳ್ತೇವೆ, ಅಂದ್ರೆ ಯಾವ ತರ ಆಹಾರ ತಿನ್ಬೇಕು, ಯಾವ ತರ ತಿನ್ಬಾರ್ದು, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಹೇಳ್ತೇವೆ. ಸೊ ಅದನ್ನು ಖಂಡಿತವಾಗಿ ಅವರು ಫಾಲೋ ಮಾಡ್ಲೇಬೇಕಾಗ್ತದೆ, ಯಾಕಂದ್ರೆ ನಾವು ಅವ್ರ ನಂಬಿಕೆಯಿಂದ ಕಳಿಸುದು. ಬಿಕಾಸ್ ವಿ ವರ್ಕ್ ಆನ್ ಕಾನ್ಸೆಪ್ಟ್, ಒಂದು ಕಾನ್ಸೆಪ್ಟ್ ಇದೆ, ಈ ತರ ಮಾಡ್ಬೇಕು, ಪರಿಕಲ್ಪನೆ ಇದು. ಹೌದು, ಇದರ ಒಳಗೆ ಚೌಕಟ್ಟಿನ ಒಳಗೆ ಇರಬೇಕು. ಸೊ ಯಾವಾಗ ಅದನ್ನು ಕರೆಕ್ಟ್ ಆಗಿ ಮಾಡ್ತಾರೆ ಅವರಿಗೆ ಒಳ್ಳೆ ಲಾಭ ಆಗ್ತದೆ. ಸೊ ಮಾರ್ನಿಂಗ್ 7 ಇಂದ ಸಂಜೆ 8 ವರೆಗೆ ಓಪನ್ ಇರ್ತದೆ, ನಮ್ಮ ಟ್ರೀಟ್ಮೆಂಟ್ ಟೈಮಿಂಗ್ ಇರ್ತದೆ. ಆ ಫಸ್ಟ್ ಡೇ ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು, ದೇ ಹ್ಯಾಸ್ ಟು ಕನ್ಸಲ್ಟ್ ಎ ಡಾಕ್ಟರ್. ಮತ್ತೆ ಅದಾದ್ಮೇಲೆ ಅವರ ದೇಹ ಪ್ರಕೃತಿ ಪ್ರಕಾರ ಬೆಳಿಗ್ಗೆ 7ಕ್ಕೆ ಆರಂಭ ಆದ್ರೆ ಸಂಜೆ ಸುಮಾರು 8 ಗಂಟೆವರೆಗೆ ಓಪನ್ ಇರ್ತದೆ. ಆ ಟೈಮಿಗೆ ಯಾವಾಗ ಬೇಕಾದ್ರೂ ಅವರು ಟ್ರೀಟ್ಮೆಂಟ್ ಬಂದು ಮಾಡ್ಕೊಂಡು ಮನೆಗೆ ಹೋಗ್ಬೇಕು. 2 ಕೇಂದ್ರಗಳಲ್ಲಿ ಕೂಡ ಮತ್ತು ಕಚೇರಿಯಲ್ಲಿ 2 ಕೇಂದ್ರಗಳಲ್ಲಿ ಕೂಡ ಬೆಳಿಗ್ಗೆ 7ರಿಂದ ಸಂಜೆ 8 ಗಂಟೆ ತನಕ ಟ್ರೀಟ್ಮೆಂಟ್ ಇರುತ್ತೆ. ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ ಆಟಿ ತಿಂಗಳಲ್ಲಿ ಆರೋಗ್ಯವನ್ನು ಸದೃಢ ಮಾಡಬೇಕಿದ್ದರೆ ಒಂದಷ್ಟು ಏನು ಪಥ್ಯಗಳು ಇದಾವೆ, ಆಹಾರ ಪದ್ಧತಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡಬೇಕಾಗಿದೆ. ಎಸ್, ಅದರ ಬಗ್ಗೆ ಒಂದಷ್ಟು ವಿವರಣೆ ಬೇಕು, ಯಾಕಂದರೆ ವೀಕ್ಷಕರಿಗೆ ಕೂಡ ಕುತೂಹಲ ಇರುತ್ತೆ. ಎಸ್, ಆಟಿ ತಿಂಗಳಲ್ಲಿ ನಾವು ಏನೇನು ತಿನ್ಬಹುದು ಅಂತ. ಅದೇ ಆಟಿ ತಿಂಗಳಲ್ಲಿ ಮುಖ್ಯವಾಗಿ ನಾವು ಹೆವಿ ತಿನ್ನಲೇಬಾರ್ದು, ಯಾಕಂದರೆ ನಮ್ಮ ಹಸಿವು ಶಕ್ತಿ ತುಂಬ ಕಮ್ಮಿ ಆಗಿರ್ತದೆ ಈ ಕಾಲಘಟ್ಟದಲ್ಲಿ. ಸೊ ಈ ಕಾಲಘಟ್ಟದಲ್ಲಿ ಈಗ ನಾವು ಹೆವಿ ಅಂತ ಹೇಳುವಾಗ ಈ ಮಾಂಸ ಇರ್ಬೋದು ಅಥವಾ ಕಾಳುಗಳು ಇರ್ಬೋದು, ಇದೆಲ್ಲ ನಮ್ಮ ಜೀರ್ಣಕ್ಕೆ ಬಾರಿ ಕಷ್ಟ. ಅಂದ್ರೆ ನಮ್ಮ ಹೊಟ್ಟೆಗೆ ಜೀರ್ಣ ಮಾಡ್ಲಿಕ್ಕೆ ಬಾರಿ ಸುಲಭ ಅಂದ್ರೆ ಸಿಂಪಲ್ ರೈಸ್. ನಾವು ಏನ್ ರೈಸ್ ತಿಂತೇವೆ, ನಮಗೆ ಜ್ವರ ಬರುವಾಗ ನಾವು ಗಂಜಿ ತಿಂತೇವೆ. ಯಾಕೆ ಗಂಜಿ ತಿನ್ನುವುದಂದ್ರೆ ಅದು ಅದರಲ್ಲಿ ಪಿಷ್ಟ ಇರ್ತದೆ, ಅದು ಜೀರ್ಣ ಮಾಡ್ಲಿಕ್ಕೆ ಬಾರಿ ಸುಲಭ.
ಈಗ ನಿಮಗೆ ಹುಷಾರಿಲ್ಲದಾಗ ನೀವು ಹೋಗಿ ಚಿಕನ್ ತಿಂದ್ರೆ ಹೊಟ್ಟೆಗೆ ಅಷ್ಟು ಶಕ್ತಿ ಇರುವುದಿಲ್ಲ ಜೀರ್ಣ ಮಾಡ್ಲಿಕ್ಕೆ. ನಿಮಗೆ ಹುಷಾರಿಲ್ಲ ಆದ್ರೆ ಹೊಟ್ಟೆಗೆ ಸಹ ಹುಷಾರಿಲ್ಲಲ್ಲ. ಸೊ ನಿಮಗೆ ಆಸೆ ಆಗ್ಬೋದು, ಆದ್ರೆ ಆಸೆ ಆದ ಕೂಡಲೇ ತಿಂದ ಕೂಡಲೇ ನಿಮ್ಮ ಹೊಟ್ಟೆಯಲ್ಲಿ ಅಜೀರ್ಣ ಆಗ್ಲಿಕ್ಕೆ ಶುರು ಆಗ್ತದೆ. ಹಳೆಯ ಕಾಲದಲ್ಲೇ ಏನೋ ಜ್ವರ ಬಂದ ತಕ್ಷಣ ಗಂಜಿ, ತೆಲಿ ಮತ್ತೆ ಗಂಜಿ ಯಾಕೆ ಕೊಡುದಂದ್ರೆ ನಮ್ಮ ಹೊಟ್ಟೆಯಲ್ಲಿ ಆ ಶಕ್ತಿ ಇರುವುದಿಲ್ಲ ಜೀರ್ಣ ಮಾಡುವಷ್ಟು. ಸೊ ಆವಾಗ ಏನ್ ಕೊಡ್ತೇವೆ ನಾವು, ತಿಳಿಯ ಗಂಜಿ ಕೊಡ್ತೇವೆ. ಆಗ ನಮ್ಮ ಹೊಟ್ಟೆಗೆ ಈಸಿ ಆಗ್ತದೆ ಜೀರ್ಣ ಮಾಡ್ಲಿಕ್ಕೆ. ಯಾಕಂದ್ರೆ ಅದಕ್ಕೆ ಸಹ ಹುಷಾರಿಲ್ಲ, ನಿಮಗೆ ಸಹ ಹುಷಾರಿರುವುದಿಲ್ಲ. ಸೊ ನಿಮ್ಮ ಆಸೆಗೋಸ್ಕರ ತಿಂದಾಗ ಅದು ಅಜೀರ್ಣ ಆಗಿ ಮತ್ತೆ ನಿಮ್ಮ ಜ್ವರ ಅದರಿಂದ ಜಾಸ್ತಿ ಆಗ್ತದೆ. ಸೊ ಯಾವತ್ತೂ ಅಷ್ಟೇ ಈ ಕಾಲಘಟ್ಟದಲ್ಲಿ ಸಹ ಅಷ್ಟೇ ನಿಮಗೆ ಜೀರ್ಣ ಆಗುವಂತ ಆಹಾರ ತಿನ್ಬೇಕು. ಜೀರ್ಣ ಅಂದ್ರೆ ಮುಖ್ಯವಾಗಿ ನಮ್ಮ ರೈಸಲ್ಲಿ ಮಾಡಿದಂಥ ವಸ್ತುಗಳು, ಈ ಸಿಂಪಲ್ ರೈಸ್ ಹೇಳ್ತೇವೆ ನಾವು ಒಂದು ಕರ್ಕಾಟಕ ಚಿಕಿತ್ಸೆಗೆ ಅಂತ ಬಂದಾಗ ನಾವು ನವರ ಗಂಜಿ ಅಂತ ಕೊಡ್ತೇವೆ. ಅಂದ್ರೆ 60 ದಿವಸ ಬೆಳೆದಂತ ಒಂದು ಗಂಜಿ, ಅದು ಬ್ರೌನ್ ರೈಸ್ ಇರ್ತದೆ, ಅದಕ್ಕೆ ನವರ ಅಂತ ಹೇಳ್ತೇವೆ. ಅಂದ್ರೆ 60 ದಿವಸ ಬೆಳೆದಂಥದ್ದು ಕೆಂಪಾಗಿರ್ತದೆ. ಅದನ್ನು ಬೇಯಿಸಿ ಅದಕ್ಕೆ ಸ್ವಲ್ಪ ಔಷಧಿಗಳನ್ನ, ಆಯುರ್ವೇದದಲ್ಲಿ ಹೇಳಿದಂತ ಕೆಲವು ಔಷಧಿಗಳು ಬರ್ತದೆ, ಅದನ್ನು ಹಾಕಿ ಅದನ್ನು ಬೇಯಿಸಿ ಅದನ್ನು ಮಾತ್ರ ಅವರು ತಗೊಳ್ಬೇಕಾಗ್ತದೆ ಈ ಕಾಲಘಟ್ಟದಲ್ಲಿ. ಮುಖ್ಯ ಕಾರಣ ಏನಂದ್ರೆ ನಮಗೆ ಅಜೀರ್ಣ ಆಗಬಾರ್ದು. ನಮ್ಮ ಹೊಟ್ಟೆಯಲ್ಲಿ ಯಾವಾಗ ಅಜೀರ್ಣ ಆಗ್ತದೆ ಆವಾಗ ಬೇರೆ ಬೇರೆ ಕಾಯಿಲೆಗಳು ಬರ್ತದೆ. ಹೊಟ್ಟೆ ಚೆನ್ನಾಗಿದೆಯಾ, ಜೀರ್ಣಶಕ್ತಿ ಚೆನ್ನಾಗಿದೆಯಾ, ಯಾವಾಗ ಜೀರ್ಣಶಕ್ತಿ ಚೆನ್ನಾಗಿದೆ ಅಂತವರಿಗೆ ಕಾಯಿಲೆಗಳಷ್ಟು ಬೇಗ ಬರುವುದಿಲ್ಲ. ಯಾವಾಗ ಅಜೀರ್ಣ ಆಗ್ಲಿಕ್ಕೆ ಶುರು ಆಗ್ತದೆ ಅಥವಾ ಇಂಡೇಷನ್ ಏನ್ ಹೇಳ್ತೇವೆ ಅಥವಾ ಕಾನ್ಸ್ಟಿಪೇಷನ್ ಹೇಳ್ತೇವೆ, ಆವಾಗ ನಮ್ಮ ಹೊಟ್ಟೆಯಲ್ಲೇ ಆಮು ಉತ್ಪತ್ತಿ ಆಗ್ತದೆ ಅಥವಾ ಎಲರ್ಜಿ ಉತ್ಪತ್ತಿ ಆಗ್ತದೆ ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ ಒಂದು ಮೂಲ ಕಾರಣ ಆಗಿರ್ತದೆ. ಸೊ ಈ ಕಾಲದಲ್ಲಿ, ಈ ಟೈಮಲ್ಲಿ ಆಲ್ರೆಡಿ ನಮ್ಮ ಜಠರಾಗ್ನಿ ಚೆನ್ನಾಗಿಲ್ಲ, ಅಂದ್ರೆ ಅಗ್ನಿ ಚೆನ್ನಾಗಿಲ್ಲ, ಅದರ ವಿರುದ್ಧವಾಗಿ ನಾವು ತಿಂದಾಗ ನಮ್ಮ ದೇಹದಲ್ಲಿರುವಂತ ಬದಲಾವಣೆಗಳಾಗಿ ನಮ್ಮ ದೇಹದ ಓವರಾಲ್ ಆರೋಗ್ಯ ಕಮ್ಮಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಈ ಟೈಮಲ್ಲಿ ನಮ್ಮ ಆಹಾರ ಒಳ್ಳೆಯ ಆಹಾರ ಆಗಿರ್ಬೇಕು. ಅಂದ್ರೆ ತಮ್ಮ ಪಚನಕ್ಕೆ ಜೀರ್ಣ ಆಗುವಷ್ಟು. ಈಗ ಬೆಳಿಗ್ಗೆ ಎಷ್ಟು ತಿನ್ಬೇಕಂದ್ರೆ ಮಧ್ಯಾಹ್ನಕ್ಕೆ ಜೀರ್ಣ ಆಗುವಷ್ಟು. ಬೆಳಿಗ್ಗೆ ನಮಗೆ ಇಷ್ಟ ಆದ ಪೂರಿ ಉಂಟು ಅಂತ ಚೆನ್ನಾಗಿ ತಿಂದು ಮಧ್ಯಾಹ್ನ ಜೀರ್ಣ ಆಗದೆ ಪುನಃ ತಿಂದು ಅದರ ಮೇಲೆ ಜೀರ್ಣ ಆಗದೆ ಮಾಡ್ತಾ ಹೋದಾಗ ನಮಗೆ ಬೇರೆ ಬೇರೆ ಕಾಯಿಲೆಗಳು ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿ ಸಹ ಕಮ್ಮಿ ಆಗುವಂತ ಸಾಧ್ಯತೆಗಳು ಜಾಸ್ತಿ, ಶಕ್ತಿ ಕಡಿಮೆ ಆಗುತ್ತೆ. ಹೌದು, ಅತಿಯಾಗಿ ತಿಂದರೆ ಕೂಡ ಖಂಡಿತವಾಗಿ ಇದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಯಾವಾಗ ನಮಗೆ ಅಜೀರ್ಣ ಆಗ್ಲಿಕ್ಕೆ ಶುರು ಆಗ್ತದೆ ನಮ್ಮ ದೇಹದ ಓವರ್ ಆಲ್ ಮೆಟಬಾಲಿಸಮ್ ಸ್ಲೋ ಆಗ್ತಾ ಹೋಗ್ತದೆ. ಯಾವಾಗ ಈ ಪ್ರಕ್ರಿಯೆಗಳು ಸರಿಯಾಗುದಿಲ್ಲ, ನಮ್ಮ ಎಂಡ್ ಭಾಗ ಅಂದ್ರೆ ನಮ್ಮ ದೇಹದ ಎಂಡ್ ನರಿಶ್ ಆಗಿಲ್ಲ ಅಂದ್ರೆ ಅಲ್ಲಿ ಇಮ್ಯುನಿಟಿ ಇರುವುದಿಲ್ಲ. ಅಂದ್ರೆ ನಮ್ಮ ದೇಹ ಎಷ್ಟು ಹೆಲ್ದಿ ಆಗಿರ್ತದೆ ಅದರ ಎಂಡ್ ಪ್ರಾಡಕ್ಟೇ ನಮ್ಮ ರೋಗ ನಿರೋಧಕ ಶಕ್ತಿ. ಈಗ ಡಾಕ್ಟರ್ ಬೆಳಿಗ್ಗೆ ಒಂದು ಏನೆಲ್ಲ ತಗೊಳ್ಬಹುದು ಅಂತ? ಬೆಳಿಗ್ಗೆ ಸಿಂಪಲ್ ರೈಸ್ ಅಲ್ಲಿ ಮಾಡಿದ ವಸ್ತುಗಳು, ನಮ್ಮ ಪುಂಡಿ, ನೀರು ದೋಸೆ ಇಂಥದೇ ಇರ್ಬೋದು. ಅದು ರಾತ್ರಿ ಇಟ್ಟು ಮಾಡಿರ್ತೇವಲ್ಲ ಉದ್ದಲ್ಲಿ, ಅದು ಮಾಡಬಾರ್ದು. ಈಗ ನಾವು ಬೆಳಿಗ್ಗೆ ರೆಡಿ ಮಾಡಿ ಏನ್ ತಿಂತೇವೆ ಅದು ಉದ್ದಿನ ದೋಸೆ ಈ ಟೈಮಲ್ಲಿ ತಿನ್ನೋದು, ರಾತ್ರಿ ಇಟ್ಟು ನಾವು ಮಾಡ್ತೇವಲ್ಲ ಅದು ಬೇಡ. ಬೆಳಿಗ್ಗೆ ತಿಂಡಿ ಮಾಡಿದಂಥದ್ದು ಆಯಿಲ್ ಅಲ್ಲಿ ಫ್ರೈ ಮಾಡಿದಂಥದ್ದು ಖಂಡಿತವಾಗಿ ತಿನ್ಬಹುದು. ಮಧ್ಯಾಹ್ನ ಅದೇ ರೀತಿ ನಾವು ನವರ ರೈಸ್ ಅಂತ ಹೇಳ್ತೇವೆ, ಮೆಡಿಕಲ್ ಅಲ್ಲಿ ಸಿಗ್ತದೆ ಅಥವಾ ಸಾವಯವ ಅಂಗಡಿಗಳಲ್ಲೆಲ್ಲ ಸಿಗ್ತದೆ, ಅದನ್ನ ನಮ್ಮ ಆಸ್ಪತ್ರೆಗೆ ಬಂದರೂ ಸಿಗ್ತದೆ. ಹೌದು, ಆ ಗಂಜಿಯನ್ನು ಬೇಯಿಸಿ ಅದಕ್ಕೆ ಕೆಲವು ಔಷಧಿ ಹಾಕಿ ಮಧ್ಯಾಹ್ನ ಅದನ್ನು ಮಾತ್ರ ತಗೊಳ್ಳಿಕ್ಕೆ, ಬೇರೆ ಯಾವುದು ತಿನ್ಲಿಕ್ಕಿಲ್ಲ. ರಾತ್ರಿ ಸಹ ಹಾಗೆ. ಅಂದ್ರೆ ನಾರ್ಮಲ್ ಅವರ ಸ್ಟೇಪಲ್ ಫುಡ್ ಏನಿದೆ, ಅವರದ್ದು ಹುಟ್ಟಿ ಬೆಳೆದು ಏನು ಊಟ ಮಾಡಿದ್ದಾರೆ ಅದನ್ನು ಚೇಂಜ್ ಮಾಡ್ಬೇಕು ಅಂತ ಏನಿಲ್ಲ. ಹುಟ್ಟಿ ಅಲ್ಲಿ ಯಾವ ಊರಲ್ಲಿ ಬೆಳೆದು ಏನು ತಿಂತಾ ಇದ್ದಾರೆ ಅದನ್ನೇ ತಿನ್ಬಹುದು. ಆದ್ರೆ ರೂಢಿ ಇತ್ತು, ಅದು ಮಾತ್ರ ಅಜೀರ್ಣ ಆಗದಾಗ ಇರಬೇಕು. ಹೌದು, ಒಂದು ಫಾರ್ ಎಕ್ಸಾಂಪಲ್ ನಮ್ಮ ಪ್ಲೇಟ್ ಅಲ್ಲಿ ತುಂಬಾ ಕಾಳುಗಳಿದೆ, ಕಾಳುಗಳಂದ್ರೆ ಹೆವಿ ಡೈಜೆಷನ್ಗೆ ಜೀರ್ಣ ಮಾಡ್ಲಿಕ್ಕೆ ಕಷ್ಟ, ಅಂಥದನ್ನು ತಿನ್ನಬಾರ್ದು. ಅದೇ ರೀತಿ ಮಾಂಸ ಇದೆ, ಅದು ಪ್ರೋಟೀನ್ ತುಂಬಾ, ಅದು ಜೀರ್ಣಕ್ಕೆ ಕಷ್ಟ ಆಗ್ತದೆ. ಅದೇ ರೀತಿ ಕೊಬ್ಬು, ಗಸಿ, ಗ್ರೇವಿ ಇದೆಲ್ಲ ಜಾಸ್ತಿ ತಿಂದಾಗ ನಮಗೆ ಅಜೀರ್ಣ ಆಗ್ತದೆ. ಅದನ್ನು ಆಗದಾಗೆ ಎಷ್ಟು ನಾವು ಚೆನ್ನಾಗಿ ನೋಡ್ಕೊಳ್ತೇವೆ ಅಷ್ಟು ಒಳ್ಳೇದು. ಈಗ ಪಾನೀಯ ಸೇವನೆ ಯಾವ ರೀತಿಯ ಪಾನೀಯ ಸೇವನೆ ಮಾಡಬಹುದು, ಮಾಡಬಾರದು? ಪಾನೀಯ ಖಂಡಿತವಾಗಿ ಮಾಡಬಹುದು. ಏನು ಅದರಲ್ಲಿ ವಿಶೇಷವಾಗಿ ನೀವು ಅದಕ್ಕೆ ಜ್ಯೂಸ್ಗಳು ಅಂದ್ರೆ ಯಾವುದೇ ಜ್ಯೂಸ್ ಇರ್ಬೋದು, ಅದು ಶುಗರ್ ಹಾಕಿದಂತ ಜ್ಯೂಸ್ಗಳನ್ನು ನಾವು ಕುಡಿಲೇಬಾರ್ದು ಯಾವತ್ತು. ಅದು ಯಾವತ್ತು ಈ ಸಕ್ಕರೆ ಅಂತ ಹೇಳುವಂಥದ್ದು ಯಾವತ್ತು ಪಿತ್ತ ಜಾಸ್ತಿ ಮಾಡುವಂತ ಆಹಾರ. ಶುಗರ್ ಅಂತ ಏನ್ ಹೇಳ್ತೇವೆ ಅದು ಬಾಯಿಗೆ ಮಾತ್ರ ಶುಗರ್, ದೇಹಕ್ಕೆ ಹೀಟ್, ಅದು ಬಾಯಿಗೆ ಖುಷಿ, ನಾಲಿಗೆಗೆ ಖುಷಿ. ಹೌದೌದು. ಯಾವಾಗ
ನಾವು ಕಂಟಿನ್ಯೂಸ್ ಆಗಿ ಶುಗರ್ ತಿಂತೇವೆ ಆವಾಗ ನಮ್ಮ ದೇಹದ ಪಿತ್ತ ಅಥವಾ ಎಸಿಡಿಟಿ ಜಾಸ್ತಿ ಆಗ್ತದೆ. ಮುಖ್ಯವಾಗಿ ಹೊಟ್ಟೆಯಲ್ಲಿ ಮಾತ್ರ ಅಲ್ಲ, ನಮ್ಮ ರಕ್ತದಲ್ಲಿ ಸಹ ಹೀಟ್ ಅಥವಾ ಎಸಿಡಿಟಿ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಎಸಿಡಿಕ್ ನೇಚರ್ ಅಂತ ಹೇಳ್ತೇವೆ ಬಾಡಿಯಲ್ಲಿ. ಸೊ ಸಕ್ಕರೆ ಇರುವಂತ ಯಾವುದೇ ಅಂಶಗಳನ್ನು ತಿನ್ನೋದು ಒಳ್ಳೆಯದಲ್ಲ. ಅದೇ ರೀತಿ ಯಾವುದೇ ಫ್ರೂಟ್ಸ್, ಡೈರೆಕ್ಟ್ ಫ್ರೂಟ್ಸ್ ತಿನ್ನೋದು ಒಳ್ಳೆಯದು ಜ್ಯೂಸ್ ಮಾಡೋ ಬದಲು. ನಮಗೆ ನಾರುಗಳು ಸಿಗ್ತದೆ, ಪೋಷಕಾಂಶಗಳು ಸಿಗ್ತದೆ. ಅದನ್ನೇ ಜ್ಯೂಸ್, ರೆಡಿಮೇಡ್ ಜ್ಯೂಸ್ ಇರುವಂತದ್ದು ಇರ್ಬೋದು, ಇದೆಲ್ಲ ಖಂಡಿತವಾಗಿ ಒಳ್ಳೆಯದಲ್ಲ ನಾರ್ಮಲ್ ಹೆಲ್ತ್ ಇರುವವರಿಗೆ. ನಮಗೆ ಸಹಜವಾಗಿ ಮತ್ತು ಈ ಸೀಸನಲ್ ಆಗಿ ಸಿಗುವಂತ ಫ್ರೂಟ್ಸ್ ತಿನ್ನಬಹುದು ಅಂತ. ಖಂಡಿತವಾಗಿ ಅದಕ್ಕೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೆಲವರು ಬೆಳಿಗ್ಗೆ ಲೆಮನ್ ಜ್ಯೂಸ್ ಮಾತ್ರ ತಗೊಳ್ಳೋದು ಅಥವಾ ಒಂದು ಜ್ಯೂಸ್ ಅನ್ನೇ ತಗೊಳ್ಳೋದು ಯಾವತ್ತೂ ಒಳ್ಳೆಯದಲ್ಲ. ಇವತ್ತು ಲೆಮನ್ ಜ್ಯೂಸ್ ತಗೊಂಡ್ರೆ ನಾಳೆ ಇನ್ನೊಂದು ಫ್ರೂಟ್ಸ್ ತಗೊಳ್ಬಹುದು, ನಾಳ್ದು ಇನ್ನೊಂದು ಫ್ರೂಟ್ ತಗೊಳ್ಬಹುದು. ಅಂದ್ರೆ ಯಾವುದೇ ಒಂದನ್ನೇ ಕಂಟಿನ್ಯೂಸ್ ಆಗಿ ಮಾಡುವಂಥದ್ದು ಖಂಡಿತವಾಗಿ ಒಳ್ಳೆಯದಲ್ಲ. ದೇರ್ ಇಸ್ ಓನ್ಲಿ ಟೂ ಕಾನ್ಸೆಪ್ಟ್, ಒನ್ ಇಸ್ ಅ ಫುಡ್ ಅಂಡ್ ಸೆಕೆಂಡ್ ಇಸ್ ಅ ಮೆಡಿಸಿನ್. ಮೆಡಿಸಿನ್ ಅಂದ್ರೆ ಸ್ವಲ್ಪ ಸಮಯಕ್ಕೆ ತಗೊಳ್ಬಹುದು, ಕಾಯಿಲೆ ಗುಣ ಆಗುವವರೆಗೆ. ಆಹಾರ ಅಂದ್ರೆ ಅದರಲ್ಲಿ ಎಲ್ಲ ಇರಬೇಕು. ಯಾವುದೇ ಒಂದನ್ನೇ, ಈಗ ಶುಂಠಿ ಬೇಕು ಅಂತ ಹೇಳಿದಿ, ಶುಂಠಿಯನ್ನೇ ತಿನ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಆ ಶುಂಠಿಯನ್ನು ಬೇಕಾದ್ರೆ ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಹಾಕ್ಲಿ, ಅದು ಯಾವತ್ತು ನಮ್ಮ ಹೆಲ್ತ್ ಅನ್ನು ಬ್ಯಾಲೆನ್ಸ್ ಮಾಡ್ತದೆ. ಅಥವಾ ಅರಿಶಿಣ ಬೇಕು ಅಂತ ಹೇಳಿ ಬರೀ ಅರಿಶಿಣವನ್ನೇ ಕಂಟಿನ್ಯೂಸ್ ತಿನ್ಲಿಕ್ಕೆ ಆಗುದಿಲ್ಲ. ಅರಿಶಿಣ ಬೇಕಾದ್ರೆ ನಮ್ಮ ಸಾಂಬಾರಿಗೆ ಅಥವಾ ರಸಮಿಗೆ ಸ್ವಲ್ಪ ಜಾಸ್ತಿ ಹಾಕಿ ತಿಂದ್ರೆ ಆವಾಗ ಏನ್ ಮಾಡ್ತದೆ, ಅದು ಬ್ಯಾಲೆನ್ಸ್ ಮಾಡ್ತದೆ. ನಮ್ಮ ಯಾವುದೇ ಒಂದು ದೋಷವನ್ನು ಅಥವಾ ಈ ತ್ರಿದೋಷಗಳನ್ನು ಹೇಳ್ತೇವೆ ಅದನ್ನು ವೃದ್ಧಿ, ಅಥವಾ ಕೆಲವರಿಗೆ ಅರಿಶಿಣ ತಿಂದ ಕೂಡಲೇ ತುಂಬಾ ಹೀಟ್ ಆಗ್ತಾ ಇರ್ತದೆ, ಅದನ್ನೇ ಕಂಟಿನ್ಯೂಸ್ ಆಗಿ ತಿಂತಾರೆ, ಒಳ್ಳೇದಲ್ಲ. ಅದೇ ಆಹಾರದೊಟ್ಟಿಗೆ ತಿನ್ನಿ, ಆವಾಗ ಅದು ಬ್ಯಾಲೆನ್ಸ್ ಆಗ್ತದೆ. ಸೊ ನಾನು ಏನು ಹೇಳೋದಂದ್ರೆ ಈ ಟೈಮಲ್ಲಿ ನಮಗೆ ಅಜೀರ್ಣ ಆಗಬಾರ್ದು. ಅಜೀರ್ಣ ಆದ ಕೂಡಲೇ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗಿ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರುವಂತ ಸಾಧ್ಯತೆ ಇರ್ತದೆ. ಸೊ ಯಾವಾಗ ಈ ತರದ ಆಹಾರ ತಿಂತಾರೆ, ಅದರೊಟ್ಟಿಗೆ ನಮ್ಮ ಆಯುರ್ವೇದದಲ್ಲಿ ಹೇಳಿದಂತ ಪಂಚಕರ್ಮ, ಈ ಅಭ್ಯಂಗ ಇರ್ಬೋದು, ಚೂರ್ಣಪಿಂಡ ಸ್ವೇದ ಅಂತ ಹೇಳುವಂಥದ್ದು ಇರ್ಬೋದು, ಪತ್ರಪಿಂಡ ಸ್ವೇದ ಅಂತ ಹೇಳುವಂಥದ್ದು, ನವರಕಿಡಿ ಅಂತ ಹೇಳುವಂತ ಚಿಕಿತ್ಸೆ ಇರ್ಬೋದು, ಅದೇ ರೀತಿ ವಿರೇಚನ ಹೇಳುವಂತ ಚಿಕಿತ್ಸೆ ಮಾಡಿಕೊಂಡ್ರೆ ನಮ್ಮ ದೇಹ ಒಂದು ಅಂದ್ರೆ ನಮ್ಮ ದೇಹಕ್ಕೆ ಏನು ನಾವು ಮೇಂಟೈನ್ ಮಾಡಬಹುದು ಅದನ್ನು ಒಳ್ಳೆಯ ರೀತಿಯಾಗಿ ಈ ಮೂಲಕ ಮಾಡಬಹುದು. ಆಷಾಢ ತಿಂಗಳಲ್ಲಿ ಈ ಎರಡೂ ಅವರ ಸಣ್ಣ ಹೊಸ ಕ್ಲಿನಿಕಲ್ಲೂ ಮತ್ತು ಅವರ ಆಸ್ಪತ್ರೆಯಲ್ಲೂ ಕೂಡ ಇದರ ಬಗ್ಗೆ ಏನು ವಿಶೇಷವಾಗಿ ಏನು ಆದ್ಯತೆ ವಹಿಸಿ ಕಾಳಜಿ ವಹಿಸಿ ಬರುವಂಥ ಏನು ನಮ್ಮ ವೀಕ್ಷಕರು ಅಥವಾ ರೋಗಿಗಳಂತ ಹೇಳೋದಿಲ್ಲ ನಾವು, ರೋಗಿಗಳಂತ ಹೇಳಿದರೆ ಸರಿಯಲ್ಲ, ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಅಥವಾ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಇಷ್ಟಪಡುವಂಥ ಎಲ್ಲರಿಗೂ ಕೂಡ ಡಾಕ್ಟರ್ ಲಭ್ಯರಿರ್ತಾರೆ. ನಾನು ಆಗಾಗಲೇ ಏನು ಹೇಳಿದೆ, ಡಾಕ್ಟರ್ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ, ನೆನ್ಪಿಟ್ಕೊಳ್ಳಿ, ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆ ತನಕ ವೆಲೆನ್ಸಿಯಾದ ಆಸ್ಪತ್ರೆಯಲ್ಲಿ ಇರ್ತಾರೆ. ಜೊತೆಗೆ ಬೆಳಿಗ್ಗೆ 8ರಿಂದ 9, ಬೆಳಿಗ್ಗೆ 8ರಿಂದ 9 ಒಂದು ತಾಸು ಕದರಿಯ ಅವರ ಹೊಸ ಕ್ಲಿನಿಕಲ್ಲಿ ಕೂಡ ಲಭ್ಯರಿರ್ತಾರೆ. ಜೊತೆಗೆ ಸಂಜೆ 6 ಗಂಟೆಯಿಂದ ಮತ್ತೆ 8:30 ತನಕ ರಾತ್ರಿ ಅವರು ಈ ಒಂದು ಕದರಿಯ ಹೊಸ ಕ್ಲಿನಿಕಲ್ಲಿ ಲಭ್ಯರಿರ್ತಾರೆ. ಜೊತೆಗೆ ಅವರ ಪತ್ನಿ ಡಾಕ್ಟರ್ ಅನುಷಾ ಅವರು ಕೂಡ ಕದರಿಯ ಈ ಒಂದು ಕ್ಲಿನಿಕ್ನಲ್ಲಿ ಬೆಳಗ್ಗೆ 9:30ಯಿಂದ ಸಂಜೆ 5:30 ತನಕ ಲಭ್ಯರಿರ್ತಾರೆ. ಮತ್ತು ಟ್ರೀಟ್ಮೆಂಟ್ 7 ಗಂಟೆಯಿಂದ 8 ಗಂಟೆ ತನಕ ಎರಡೂ ಆಸ್ಪತ್ರೆಗಳಲ್ಲೂ ಟ್ರೀಟ್ಮೆಂಟ್ ಇರುತ್ತೆ. ಎಸ್ ಡಾಕ್ಟರ್, ನಾವು ಆಷಾಢ ತಿಂಗಳ ವಿಚಾರವಾಗಿ ಮಾತಾಡ್ತಾ ಇದ್ದೆವು, ಯಾವ ರೀತಿ ಆರೋಗ್ಯವನ್ನು ಕಾಪಾಡುವುದು ಅಂತ ಇಲ್ಲಿ. ಎಸ್, ನೀವು ಹೇಳಿದಿರಿ ಆರೋಗ್ಯ ಕಾಪಾಡಬೇಕಂದ್ರೆ ಆಹಾರ ಪದ್ಧತಿಯೇ ಮುಖ್ಯ ಅಂತ. ಆಷಾಢದಲ್ಲಿ ಏನೆಲ್ಲ ನಾವು ಯಾವ ರೀತಿ ತಿನ್ನಬೇಕು, ಯಾವ ರೀತಿ ಊಟೋಪಚಾರ ಇರಬೇಕು ಅಂತ. ಮತ್ತೆ ಎಸ್, ನೀವು ಬೇರೆ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಕೂಡ ಮಾತಾಡಿದಿರಿ, ಅಭ್ಯಂಗನ ಇರಬಹುದು. ಅದೇ ಈಗ ಆಯುರ್ವೇದದಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳಿದೆ. ನಾವು ಬೆನ್ನು ನೋವಿಗೆ ಒಂದು ಪರ್ಟಿಕ್ಯುಲರ್ ಚಿಕಿತ್ಸೆ ಕೊಡ್ತೇವೆ, ಅಥವಾ ಸೈನಸ್ ತೊಂದರೆ, ಮೈಗ್ರೇನ್ ತೊಂದರೆ, ಹೀಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಚಿಕಿತ್ಸೆ ಇದೆ. ನಾವು ಆಯುರ್ವೇದದಲ್ಲಿ ಮುಖ್ಯವಾಗಿ ಈ ಚಿಕಿತ್ಸೆ ಅಂತ ಹೇಳುವಾಗ 2 ಭಾಗ ಮಾಡ್ತೇವೆ. ಒಂದು ರೋಗ ಬಂದಾಗ ಒಂದು ಏನು ಕಾಯಿಲೆಗೆ ಅನುಸಾರವಾಗಿ ನಾವು ಚಿಕಿತ್ಸೆ ಮಾಡ್ತೇವೆ. ಅದೇ ರೀತಿ ಈ ಸೀಸನ್ ವೈಸ್, ಈ ಋತುಚರ್ಯ ಅಂತ ಹೇಳ್ತೇವೆ, ಋತುಗಳ ಅನುಸಾರವಾಗಿ ನಾವು ಬೇರೆ ಬೇರೆ ಚಿಕಿತ್ಸೆ ಮಾಡ್ತೇವೆ. ಈಗ ವರ್ಷ ಋತು ಅಂತ ಹೇಳುವಾಗ ನಾವು ನಸ್ಯ ಚಿಕಿತ್ಸೆ ಅಂತ ಹೇಳುವಂಥದ್ದು ಬಾರಿ ಒಳ್ಳೇದು. ಆ ಟೈಮಲ್ಲಿ ಮಾಡಿದ್ರೆ ನೀವು ಹೇಳುವಂಥದ್ದು ಯಾವುದೇ ರೋಗ ರುಜಿನ ಇಲ್ಲದವರು ಸಹ. ಈಗ ಶರದ್ ಋತು ಅಂತ ಬರ್ತದೆ. ಶರದ್ ಋತು ಅಂದ್ರೆ ವರ್ಷ ಋತು ಆದ ಮೇಲೆ ಶರದ್ ಋತು, ನಿಮಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕಾಲದಲ್ಲಿ ಈ ಶರದ್ ಋತು ಅಂತ ಬರ್ತದೆ. ಈ ಶರದ್ ಋತು ಬರುವಾಗ ಓವರಾಲ್ ಎನ್ವೈರನ್ಮೆಂಟಲ್ ನೋಡುವಾಗ, ಎನ್ವೈರನ್ಮೆಂಟ್ ಫ್ಯಾಕ್ಟರ್ ಇಂದಾಗಿ ನಮ್ಮ ದೇಹದಲ್ಲಿ ಪಿತ್ತ ಅಂತ ಹೇಳುವಂತ ಅಂಶ ಜಾಸ್ತಿ ಆಗ್ತಾ ಬರ್ತದೆ. ಇದು ಓವರಾಲ್ ಸೀಸನಲ್ ಇಂಪ್ಯಾಕ್ಟ್ ಆನ್ ಯುವರ್ ಬಾಡಿ. ನಿಮ್ಮ ದೇಹದಲ್ಲಿ ಸೀಸನಲ್ ಆಗಿ ಫುಡ್ ಇರಬಹುದು ಅಥವಾ ಎನ್ವೈರನ್ಮೆಂಟ್ ಫ್ಯಾಕ್ಟರ್ ಇಂದಾಗಿ ನಿಮಗೆ ಹೆಲ್ದಿ ಇರುವವರಿಗೆ ಸಹ ಪಿತ್ತದ ಅಂಶ ಜಾಸ್ತಿ ಆಗ್ತಾ ಬರ್ತದೆ, ಪೀಕ್ ಆಗ್ತಾ ಹೋಗ್ತದೆ. ಸೊ ಆ ಟೈಮಲ್ಲಿ ನಾವು ವಿರೇಚನ ಚಿಕಿತ್ಸೆ ಮಾಡಿದ್ರೆ ನಿಮ್ಮ ದೇಹದ ಪಿತ್ತದಿಂದ ಬರುವಂತ ಕಾಯಿಲೆ ನಾವು
ಪ್ರಿವೆಂಟ್ ಮಾಡ್ಬೋದು, ಅಂದ್ರೆ ಮುಂದೆ ಆಗದಾಗೆ ನಾವು ನೋಡಿಕೊಳ್ಬಹುದು. ಹೌದು. ಈಗ ವಸಂತ ಋತು ಅಂತ ಹೇಳ್ತೇವೆ, ಈಗ ವಸಂತ ಋತು ಆಯ್ತು. ಈ ವಸಂತ ಋತು ಬಂದಾಗ ನಮ್ಮ ದೇಹದಲ್ಲಿ ಕಫ ವೃದ್ಧಿ ಆಗಿರ್ತದೆ, ಅಂದ್ರೆ ದೇಹದಲ್ಲಿ ಕಫದ ಅಂಶಗಳು ಜಾಸ್ತಿ ಆಗ್ತದೆ. ನಮ್ಮ ದೋಷಗಳಲ್ಲಿ 3 ತರ ದೋಷ ಇದೆ, ತ್ರಿದೋಷಗಳು, ವಾತ ಪಿತ್ತ ಕಫ ಅಂತ. ಈ ಕಫ ದೋಷ ಈ ವಸಂತ ಋತುವಲ್ಲಿ ಜಾಸ್ತಿ ಆಗಿರ್ತದೆ. ಆ ಟೈಮಲ್ಲಿ ನಾವು ವಮನ ಚಿಕಿತ್ಸೆ, ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಈ ಕಫ ತೆಗಿಲಿಕ್ಕೆ, ಕಫ ದೋಷಗಳಿಂದ ಬಂದಂತ ಕಾಯಿಲೆಗಳನ್ನು ತೆಗಿಲಿಕ್ಕೆ ಅಥವಾ ಬರದಾಗೆ ನೋಡ್ಕೊಳ್ಳಿಕ್ಕೆ ಈ ವಮನ ಚಿಕಿತ್ಸೆ ಅಂತ ನಾವು ಮಾಡ್ತೇವೆ. ಇದು ಕಾಯಿಲೆ ಇರುವವರಿಗಲ್ಲ, ಕಾಯಿಲೆ ಇಲ್ಲದವರಿಗೆ. ಕಾಯಿಲೆ ಇಲ್ಲದವರು ಕೂಡ ಆಗಾಗ ಮಾತಾಡಿಕೊಳ್ಳೋದು ಸ್ವಲ್ಪ ಕಫ ಜಾಸ್ತಿ ಆಗಿದೆ. ಖಂಡಿತ. ಅದೇ ರೀತಿ ಈ ಕರ್ಕಾಟಕ ಮಾಸ, ಈ ಆಷಾಢ ಟೈಮಲ್ಲಿ ಅಥವಾ ಆಟಿ ತಿಂಗಳಲ್ಲಿ ಈ ಕರ್ಕಾಟಕ ಚಿಕಿತ್ಸೆ ಅಂತ ಹೇಳುವಂಥದ್ದು ತುಂಬಾ ಪ್ರಾಮುಖ್ಯವಾಗಿರ್ತದೆ. ಸೊ ಇದು ಮಾಡುವುದರಿಂದ ಮುಂದೆ ಯಾವುದೇ ಒಂದು ಕಾಯಿಲೆ ಬರದಾಗೆ ನಾವು ಪ್ರಿವೆಂಟ್ ಮಾಡಬಹುದು, ಅಥವಾ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಉತ್ತುಂಗದಲ್ಲಿ ಇಡುವಾಗೆ ನಾವು ನೋಡ್ಕೊಳ್ಬಹುದು. ಮುಖ್ಯವಾಗಿ ಆಹಾರ, ನಾವು ಈಗ ಏನು ಹೇಳ್ತೇವೆ ಆ ಆಹಾರವನ್ನು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಅದರೊಟ್ಟಿಗೆ ಆಯುರ್ವೇದದಲ್ಲಿ ಹೇಳಿದಂತೆ ಕೆಲವು ಚಿಕಿತ್ಸೆಗಳು, ನಾವು ಅಭ್ಯಂಜನ, ಆಯಿಲ್ ಅಲ್ಲಿ ಅಭ್ಯಂಜನ ಮಾಡ್ತೇವೆ. ಅಭ್ಯಂಜನ ಮಾಡಿದ ಮೇಲೆ ಚೂರ್ಣಪಿಂಡ ಸ್ವೇದ ಅಂತ ಹೇಳುವಂತ ಒಂದು ಮೆಡಿಸಿನ್ ಅಲ್ಲಿ, ಈ ಬಟ್ಟೆಯಲ್ಲಿ ಒಂದು ಮೆಡಿಸಿನ್ ಕಟ್ಟಿ ಶಾಖ ಕೊಡ್ತೇವೆ ಇಡೀ ದೇಹಕ್ಕೆ. ಇಡೀ ದೇಹಕ್ಕೆ ಶಾಖ ಕೊಟ್ಟಾಗ ನಮ್ಮ ದೇಹದಲ್ಲಿ ಏನು ಪ್ರಕ್ರಿಯೆಗಳು ಆಗಬೇಕು, ಏನು ಚೆನ್ನಾಗಿ ಆಗ್ಬೇಕು, ಅದು ಚೆನ್ನಾಗಿ ಆಗ್ತದೆ. ನಮ್ಮ ದೇಹದ ಪ್ರಕ್ರಿಯೆಗಳು ಅಂದ್ರೆ ಒಂದು ಅಭ್ಯಂಜನ ಅಂತ ಹೇಳುವಂಥದ್ದು ಇಟ್ ಈಸ್ ಎ ಪ್ಯಾಸಿವ್ ಎಕ್ಸರ್ಸೈಸ್ ಫಾರ್ ಬಾಡಿ. ನಮ್ಮ ದೇಹದ ಮೆಟಬಾಲಿಸಮ್ ಎಲ್ಲ ಇಂಪ್ರೂವ್ ಆಗ್ತದೆ, ದೇಹದಲ್ಲಿ ಆಗುವಂತ ಪ್ರಕ್ರಿಯೆಗಳೆಲ್ಲ ಚೆನ್ನಾಗಿ ಆಗ್ತದೆ. ಸೊ ಅದು ಒಂದು 2 ದಿವಸ ಅಥವಾ 3 ದಿವಸ ಇರ್ತದೆ. ಅಭ್ಯಂಗ ಮಾಡಿ ಚೂರ್ಣ ಪಿಂಡ ಸ್ವೇದ ಅಂತ ಹೇಳುವಂತ ಒಂದು ಚಿಕಿತ್ಸೆ. ಅದು ಆದ ಮೇಲೆ ಈ ಟ್ರೀಟ್ಮೆಂಟ್ ಗೆ ಎಷ್ಟು ಟೈಮ್ ಬೇಕು? ಈ ಪರ್ಟಿಕ್ಯುಲರ್ 1 ಅವರ್ ತಗೊಳ್ತದೆ. ಪ್ರತಿ ದಿವಸ ಅವರು ಬರಬೇಕು, ಬಂದು 1 ಅವರ್ ಟ್ರೀಟ್ಮೆಂಟ್, ಅವರಿಗೆ ಒಂದು ಸ್ಲಾಟ್ ಕೊಡ್ತೇವೆ, ಟೈಮಿಂಗ್ ಕೊಡ್ತೇವೆ. ಬೆಳಿಗ್ಗೆ 7 ಗಂಟೆ ಅಂದ್ರೆ 7 ಗಂಟೆ, ಪ್ರತಿ ದಿವಸ 7 ಗಂಟೆ ಬರುದು, ಟ್ರೀಟ್ಮೆಂಟ್ ಮಾಡುದು, ಮನೆಗೆ ಹೋಗುದು. ಮನೆಗೆ ಹೋಗಿ ಡಯಟ್ ಮಾತ್ರ ಫಾಲೋ ಮಾಡ್ಬೇಕು. ಇಟ್ ಇಸ್ ಲೈಕ್ ಅವರು ಮನೆಯಲ್ಲೇ ಇರುವಾಗೆ ಆಹಾರದ ಪಥ್ಯ ಎಲ್ಲ ಕಂಟಿನ್ಯೂ ಮಾಡಬೇಕು. ಸೊ ಹಾಗೆ 7 ರಿಂದ 10 ದಿವಸ ಇರ್ತದೆ ಟ್ರೀಟ್ಮೆಂಟ್. ಸೊ ಪ್ರತಿ ದಿವಸ ಬರ್ತಾರೆ, ಟ್ರೀಟ್ಮೆಂಟ್ ಮಾಡಿ ಮನೆಗೆ ಹೋಗಿ ಅವರದ್ದು ಕಂಟಿನ್ಯೂ ಮಾಡ್ತಾರೆ. ಹಾಗೆ ಸೊ ಮಕ್ಕಳಿಗೆ ಕೂಡ ಸಣ್ಣ ಮಕ್ಕಳಿಗೆ ಸಹ ಮಾಡ್ಬೋದು. ಅಂದ್ರೆ ಸ್ವಲ್ಪ ಬದಲಾವಣೆ ಆಗ್ತದೆ, ಆ ಏಜ್ ಪ್ರಕಾರವಾಗಿ ಬೇರೆ ಬೇರೆ ಚಿಕಿತ್ಸೆಗಳು ಸ್ವಲ್ಪ ಚೇಂಜ್ ಆಗ್ತದೆ. ನಾವು ಅವರನ್ನು ಫಸ್ಟ್ ಡೇ ಕನ್ಸಲ್ಟ್ ಮಾಡ್ತೇವೆ, ಅವ್ರಿಗೆ ಯಾವ ತರ ಚಿಕಿತ್ಸೆ ಕೊಡ್ಬೋದು ಅಂತ ಹೇಳಿ. ಅವರ ಓವರ್ ಆಲ್ ದೇಹ ಬಲ ಮತ್ತೆ ಜಠರಾಗ್ನಿ ಎಲ್ಲ ನೋಡ್ಕೊಂಡು ಅವ್ರಿಗೆ ಯಾವ ತರ ಚಿಕಿತ್ಸೆ ಬೇಕು ಅಂತ ನಾವು ಡಿಸೈಡ್ ಮಾಡಿ, ಅವ್ರಿಗೆ ಈ ತರನೇ ಎಲ್ಲರಿಗೆ ಮಾಡುವಾಗೆ ಒಂದೇ ತರ ಮಾಡುವಾಗಿಲ್ಲ. ಈವನ್ ಏಜ್ ಆದಾಗ ವಯಸ್ಕರಿಗೆ ಸಹ ಅಷ್ಟೇ, ಅವರ ಬೇರೆ ಬೇರೆ ಕಾಯಿಲೆಗಳು ಇರ್ತದೆ, ಖಂಡಿತ ದೇಹ ಪ್ರಕೃತಿ ನೋಡ್ಕೊಂಡು ಅವರ ಆ ಟೈಮಲ್ಲಿ, ಆ ಏಜ್ ಅಲ್ಲಿ ಅವ್ರಿಗೆ ಯಾವ ತರ ಚಿಕಿತ್ಸೆ ಮಾಡಬಹುದು, ಆಸ್ ಎ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ತರ ಯಾವ ತರ ಮಾಡಬಹುದು ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೇವೆ. ಎಸ್ ವೀಕ್ಷಕರೇ, ಇದೊಂದು ಭಾರಿ ಒಳ್ಳೆಯ ಅವಕಾಶ ಕೂಡ. ಇನ್ನು ಡಾಕ್ಟರ್ ಸಚಿನ್ ನಡ್ಕ ಅವರು MD ಇದ್ದಾರೆ. ಅವರು ಎಸ್ ಈ ಒಂದು ಆಯುರ್ವೇದ ಅದು ಕೇವಲ ಚಿಕಿತ್ಸೆ ಮಾತ್ರ ಅಲ್ಲ, ರೋಗ ಬಂದ ನಂತರ ಮಾತ್ರ ಅಲ್ಲ, ನಮಗೆ ರೋಗ ಬಾರದ ರೀತಿಯಲ್ಲಿ ನಾವು ನೋಡಿಕೊಳ್ಳಬೇಕು. ಅದು ಕೂಡ ಋತುಮಾನದಲ್ಲಿ ಬೇರೆ ಬೇರೆ. ಈಗ ಏನು ಆಯುರ್ವೇದ ಅಂತ ವರ್ಡ್ ಮೀನಿಂಗ್ ಹೇಳ್ತದೆ. ಆಯುರ್ವೇದ, ವೇದ ಅಂದ್ರೆ ಸೈನ್ಸ್, ಆಯುರ್ ಅಂದ್ರೆ ಲೈಫ್, ಅಂದ್ರೆ ಇಟ್ ಇಸ್ ಎ ಲೈಫ್ ಸೈನ್ಸ್. ಅಂದ್ರೆ ನಿಮಗೆ ಬರೇ ಒಂದು ವೈದ್ಯಕೀಯ ಪದ್ಧತಿ ಮಾತ್ರ ಅಲ್ಲ, ಅದು ನಿಮ್ಮ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು, ಎಷ್ಟೊತ್ತಿಗೆ ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಅಥವಾ ಎಷ್ಟು ನೀರು ಕುಡಿಬೇಕು, ಇದರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದೇವೆ. ಪೇಷಂಟ್ ಒಂದು ಕನ್ಸಲ್ಟೇಷನ್ ಬಂದಾಗ ವಿ ಸ್ಪೆಂಡ್ ಮೋರ್ ಟೈಮ್ ಆನ್ ಪೇಷಂಟ್, ಬಿಕಾಸ್ ನಮಗೆ ಅವರ ಕಾಯಿಲೆ ಮುಖ್ಯ ಆಗಿರುವುದಿಲ್ಲ. ಅವರು ಕಾಯಿಲೆ ಗುಣ ಮಾಡ್ಬೋದು, ಕಾಯಿಲೆ ಗುಣ ಮಾಡಿ ಆ ಕಾಯಿಲೆ ಯಾಕೆ ಬಂತು ಅಥವಾ ಕಾಯಿಲೆ ಕಾರಣ ಏನು, ಆ ಕಾಯಿಲೆ ಪುನಃ ಬರದಾಗೆ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ದೇಹ ಪ್ರಕೃತಿಯನ್ನು ನೀವು ಅಭ್ಯಾಸ ಮಾಡ್ತೀರಿ. ಖಂಡಿತ. ಇಲ್ಲಂದ್ರೆ ನೋಡಿ, ಈ ನಮ್ಮ ವೈದ್ಯಕೀಯ ಪದ್ಧತಿಯಲ್ಲಿ ನಾವು ಅವರಿಗೆ ಆದಷ್ಟು ಗುಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು, ನಾವು ನೋವು ಕಮ್ಮಿ ಮಾಡಿ ಸಮಾಧಾನ ಮಾಡೋದಲ್ಲ. ಸೊ ಎಂಡ್ ಆಫ್ ದ ಡೇ ಅವರಿಗೆ ಹೀಲ್ ಆಗಬೇಕು. ಹೀಲ್ ಆಗಬೇಕಾದ್ರೆ ನೋವನ್ನು ಕಡಿಮೆ ಮಾಡೋದಲ್ಲ ಅಲ್ಲ. ಈಗ ನಿಮಗೆ ಬೆನ್ನು ನೋವು ಅಥವಾ ಮಂಡಿ ನೋವು ಯಾವುದೇ ಒಂದು ಕಾಯಿಲೆ ಹಿಡ್ಕೊಂಡು ಬಂದಾಗ ಆ ಕಾಯಿಲೆ ಯಾಕೆ ಬಂತು ಅದನ್ನು ಫಸ್ಟ್ ಅವರಿಗೆ ಅರ್ಥ ಮಾಡಿಸ್ಕೊಳ್ಬೇಕಾಗ್ತದೆ. ಈಗ ಎಷ್ಟೋ ಮಂದಿ ನಿಮ್ಮ ಹತ್ರ ಬಂದು ಹೇಳೋದಿಲ್ಲ, ನಾನು ಇಷ್ಟೆಲ್ಲ ಮೆಡಿಸಿನ್ ತಗೊಂಡೆ ಡಾಕ್ಟರ್. ಖಂಡಿತ ಅದು ನಮ್ದು ಕಾಮನ್ ಪ್ರಾಕ್ಟೀಸ್ ಅಲ್ಲಿ ಕಾಮನ್ ಇರುವಂತಹ ಒಂದು ಫೀಡ್ಬ್ಯಾಕ್ ಇರ್ತದೆ. ಯಾಕಂದ್ರೆ ಅವರಿಗೆ ಅದರಲ್ಲಿ ಏನು ಬದಲಾವಣೆ ಮಾಡಬೇಕು, ಯಾವ ತರ ಅದನ್ನು ಗುಣ ಮಾಡಬೇಕು, ಅದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನಾವು ಅವರಿಗೆ ಎಜುಕೇಟ್ ಮಾಡಿದಾಗ ಖಂಡಿತವಾಗಿ, ಈಗ ಒಂದು ಡಯಾಬಿಟಿಸ್ ಅಂತ ಒಂದು ಪೇಷಂಟ್ ಬಂದಾಗ ನಾವು ಮಾತ್ರ ತಿಂತಾ ಇರ್ತೇವೆ, ಈಚೆಯಿಂದ ಬೇಡದೆಲ್ಲ ತಿಂತಾ ಇರ್ತೇವೆ. ಸೊ ಎಂಡ್ ಆಫ್ ದ ಡೇ ಏನಾಗ್ತದೆ, ನಿಮ್ಮ ರಿಪೋರ್ಟ್ ಹಾಗೆ ಇರ್ತದೆ. ರಿಪೋರ್ಟ್ ಹಾಗಿರುವಾಗ ಡಾಕ್ಟರ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಮಾತ್ರ ಅದನ್ನು ಕೊಡ್ಲೇಬೇಕಾಗ್ತದೆ. ಆ ರಿಪೋರ್ಟ್ ನಾರ್ಮಲ್ ಬರುವಾಗ ಮಾಡಿ,
ಎಸ್ ಎಸ್ ಅದು ಮುಖ್ಯ. ಯಾವಾಗ ರಿಪೋರ್ಟ್ ನಾರ್ಮಲ್ ಬರುವಾಗ ಮಾಡ್ತೀರಿ ಆವಾಗ ಔಷಧಿ ಅವಶ್ಯಕತೆನೇ ಇರುವುದಿಲ್ಲ. ಅದನ್ನು ಮಾಡುದು ಯಾರು? ಡಾಕ್ಟರ್ ಅಲ್ಲ, ಪೇಷಂಟ್. ಅದನ್ನ ಏನ್ ಮಾಡ್ಬೇಕು, ಒಂದು ಬದ್ಧತೆ ಬೇಕು. ಹೌದು, ಅದಕ್ಕೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಅದು ಇಂಪಾರ್ಟೆಂಟ್ ಆಗಿದೆ. ವೈದ್ಯರು ಹೇಳಿದಂತ ಎಲ್ಲ ವಿಚಾರಗಳನ್ನು ಪಾಲಿಸಬೇಕು. ಎಸ್ ಎಸ್ ವೆರಿ 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 ಇಂಪಾರ್ಟೆಂಟ್. ಎಸ್ ವೀಕ್ಷಕರೇ, ಆಷಾಢ ತಿಂಗಳಲ್ಲಿ ತಿಂಗಳಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಬಹುದು, ನಮ್ಮ ಆಯುರ್ವೇದ ಏನು ಹೇಳಿದೆ, ಎಸ್ ಆಯುರ್ವೇದ ಇವತ್ತಿನ ಸಂದರ್ಭದಲ್ಲಿ ಎಸ್ ಸೈನ್ಸ್ ಆಗಿ ಯಾವ ರೀತಿಯ ಚಿಕಿತ್ಸೆಗಳಿದ್ದಾವೆ, ಇವೆಲ್ಲ ವಿಚಾರಗಳನ್ನು ಡಾಕ್ಟರ್ ಸಚಿನ್ ನಡ್ಕ ಅವರು ನಮ್ಮ ಮುಂದೆ ಭಾರಿ ಚೆನ್ನಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಏನು ವೇದಂ ಆರೋಗ್ಯ ಅನ್ನುವಂಥ ಆಸ್ಪತ್ರೆ ಇದೆ ಮಂಗಳೂರಿನ ವೆಲೆನ್ಸಿಯಾದಲ್ಲಿ, ಮತ್ತು ಮಂಗಳೂರಿನ ಕದ್ರಿ ಕಂಬಳದಲ್ಲಿ ಹೊಸತಾಗಿರುವಂಥ ಹೊಸ ಕ್ಲಿನಿಕ್ ಕೂಡ ಇದೆ. ನೀವು ಖಂಡಿತವಾಗಿಯೂ ಇಲ್ಲಿ ವೈದ್ಯರನ್ನು ಭೇಟಿ ಮಾಡಬಹುದು. ಡಾಕ್ಟರ್ ಸಚಿನ್ ನಡ್ಕ ಅವರು ಕೂಡ ಲಭ್ಯ ಇರ್ತಾರೆ. ಜೊತೆಗೆ ಅವರ ಪತ್ನಿ ಡಾಕ್ಟರ್ ಅನುಷಾ ಅವರು ಕೂಡ ಲಭ್ಯರಿರ್ತಾರೆ. ನಾನು ಮೊದಲೇ ಆರಂಭದಲ್ಲಿ ಹೇಳಿದಾಗೆ ವೆಲೆನ್ಸಿಯಾದಲ್ಲಿ ಡಾಕ್ಟರ್ ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆ ತನಕ ನಿಮಗೆ ಲಭ್ಯರಿರ್ತಾರೆ. ಜೊತೆಗೆ ಕದ್ರಿಯಲ್ಲಿ ಬೆಳಿಗ್ಗೆ 8ರಿಂದ ಬೆಳಿಗ್ಗೆ 9 ಗಂಟೆ ತನಕ 1 ತಾಸು, ಮತ್ತು ತಿರ್ಗಾ ಸಂಜೆ 6 ಗಂಟೆಯಿಂದ 8:30 ತನಕ ಕದ್ರಿಯಲ್ಲಿ ಲಭ್ಯರಿರ್ತಾರೆ. ಕದ್ರಿಯಲ್ಲಿ ಅವರ ಪತ್ನಿ ಡಾಕ್ಟರ್ ಅನುಷಾ ಅವರು ಕೂಡ ಬೆಳಿಗ್ಗೆ 9:30ರಿಂದ ಸಂಜೆ 5:30 ತನಕ ಲಭ್ಯರಿರ್ತಾರೆ. ಜೊತೆಗೆ ಟ್ರೀಟ್ಮೆಂಟ್ ಎರಡೂ ಕಡೆ ಕೂಡ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಗೆ ಆರಂಭ ಆದರೆ ರಾತ್ರಿ ಸುಮಾರು 8 ಗಂಟೆ ತನಕ, ಹೌದು 8 ಗಂಟೆ ತನಕ ಎರಡೂ ಕಡೆ ಕೂಡ ಟ್ರೀಟ್ಮೆಂಟ್ ನಿಮಗೆ ಲಭ್ಯ ಇರುತ್ತೆ. ಎಸ್, ನೀವು ಏನು ಈ ಒಂದು ತಿಂಗಳಲ್ಲಿ ಭಾರಿ ಮುಖ್ಯ ಇದು. ಈ ತಿಂಗಳಲ್ಲಿ ಕೂಡ ಅಲ್ಲ, ನಮ್ಮಲ್ಲಿ ಹಳೆ ಕಾಲದಲ್ಲಿ ಕೂಡ ಹೇಳೋದಿತ್ತು, ಏನು ಆಷಾಢ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಒಂದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಬೇಕು ಅಂತ. ಎಸ್, ಜಾಗರೂಕತೆ ಮಾಡಿಕೊಳ್ಳಲಿಕ್ಕೆ ಏನೇನು ಮಾಡಬೇಕು ಎಲ್ಲ ವಿಚಾರಗಳನ್ನು ವೈದ್ಯರು ಹೇಳಿದ್ದಾರೆ. ಎಸ್, ಬೇಕಾದ ಚಿಕಿತ್ಸೆಯನ್ನು ಕೂಡ ಅವರು ಅವರ ಕ್ಲಿನಿಕ್ ಮತ್ತು ಅವರ ಆಸ್ಪತ್ರೆ ಎರಡೂ ಕಡೆ ಕೂಡ ಲಭ್ಯ ಇರುತ್ತೆ. ಖಂಡಿತ ನೀವು ಬರ್ಬೋದು, ಭೇಟಿ ಮಾಡ್ಬೋದು. ಎಸ್ ಡಾಕ್ಟ್ರೆ, ತುಂಬ ಚೆನ್ನಾಗಿ ಈ ಒಂದು ಆಷಾಢ ತಿಂಗಳಲ್ಲಿ ಆರೋಗ್ಯ ಕಾಪಾಡುವ ವಿಚಾರವನ್ನು ಹೇಳಿದ್ದೀರಿ. ಪ್ರೀತಿಯ ಧನ್ಯವಾದಗಳು. ಎಸ್, ಈ ಒಂದು ಮಾತುಕತೆಯನ್ನು ನಾನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಆರೋಗ್ಯ ಇದು ವೇದಂ ಆರೋಗ್ಯ ಪ್ರೆಸೆಂಟ್ಸ್ ಆಯುರ್ ಆರೋಗ್ಯ. ಎಸ್, ಧನ್ಯವಾದಗಳು.